ದೇಶದಾದ್ಯಂತ ಹೋಳಿ ಹಬ್ಬದ ಆಚರಣೆ ನಡೆಯುತ್ತಿದೆ. ಉತ್ತರ ಭಾರತದ ಕಡೆ ಒಬ್ಬರಿಗೊಬ್ಬರು ಬಣ್ಣದ ನೀರನ್ನ ರಂಗಿನ ಪುಡಿಯನ್ನ ಎರಚಿ ಹೋಳಿ ಹಬ್ಬದ ಆಚರಣೆ ಮಾಡುತ್ತಾರೆ. ಕರ್ನಾಟಕ ಮತ್ತು ಕರಾವಳಿಯಲ್ಲಿ ಹೋಳಿ ಹಬ್ಬವನ್ನ ಸಾಂಪ್ರದಾಯಿಕವಾಗಿ ಆಚರಿಸಲಾಗುತ್ತಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಬೆಂಕಿ ಉಂಡೆಯನ್ನ ಎಸೆದು ಹಬ್ಬದ ಆಚರಣೆ ಮಾಡಿದ್ದಾರೆ. ಮಠಪಾಡಿ ವ್ಯಾಪ್ತಿಯ ಚಪ್ಟೇಗರ್ ಸಮುದಾಯ ವಿಭಿನ್ನವಾಗಿ ಹೋಳಿ ಆಚರಣೆಯನ್ನ ಮಾಡಿದೆ. ಯಕ್ಷಗಾನವನ್ನ ಹೋಲುವ ವೇಷ ಧರಿಸುವ ಚಪ್ಟೇಗರ್ ಸಮುದಾಯದವರು ಸುತ್ತಮುತ್ತಲ ಮನೆಗಳಲ್ಲಿ ಅಂಗಡಿ ಮುಂಭಾಗದಲ್ಲಿ ಹೋಳಿ ಕುಣಿತವನ್ನ ಮಾಡುತ್ತಾರೆ. ಕೊನೆಗೆ ಮಠಪಾಡಿಯ ಗದ್ದೆಯಲ್ಲಿ ಹೋಲಿಕಾ ದಹನ ಆಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ತಮ್ಮ ಸಮುದಾಯವನ್ನ ಬಿಟ್ಟು ಬೇರೆ ಸಮುದಾಯದ ಜನರನ್ನ ಈ ಆಚರಣೆಗೆ ಆಹ್ವಾನ ಮಾಡ್ತಾರೆ. ಪ್ರತಿಯೊಬ್ಬರ ಕೈಗೂ ತೆಂಗಿನಕಾಯಿಯನ್ನ ಕೊಡ್ತಾರೆ. ಈ ತೆಂಗಿನಕಾಯಿಯನ್ನ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಲಾಗುತ್ತದೆ. ಉರಿಯುವ ತೆಂಗಿನಕಾಯಿ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಎಸೆಯಲಾಗುತ್ತದೆ. ಬೆಂಕಿಯ ಉಂಡೆಯನ್ನ ಕತ್ತಲಿನಲ್ಲಿ ಎಸೆಯುವ ಆಚರಣೆ ಬಹಳ ರೋಚಕ. ತೆಂಗಿನಕಾಯಿಯ ಬೆಂಕಿ ನಂದಿದ ನಂತರ ಕಾಯಿಯನ್ನ ಒಡೆದು ಬೆಂದ ತೆಂಗಿನಕಾಯಿಯನ್ನ ಪ್ರಸಾದ ರೂಪದಲ್ಲಿ ಅಲ್ಲಿ ಸೇರಿದ ಭಕ್ತರಿಗೆ ವಿತರಿಸಲಾಗುತ್ತದೆ.